ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೆಮ್ಮಿಂಜಿ. ಈ ಶಾಲೆಯ 2023-24ನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ಪ್ರಸ್ತುತ ವರ್ಷ ನಾವು ಜಾತ ಹೋಗಿ ಬಂದಿದ್ದೀವಿ. ಸುಮಾರು 10 ಮಕ್ಕಳು ಈ ವರ್ಷ ಅಡ್ಮಿಷನ್ ಆಗಿದ್ದಾರೆ. ಇದು ಒಂದು ಸಂತಸದ ಒಂದು ವಿಷಯ. ಕಳೆದ ವರ್ಷ ಸಾಧಾರಣ ಸುಮಾರು 135 ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದರು. ಈ ವರ್ಷ ಇನ್ನೂ ಹೆಚ್ಚಿನ ದಾಖಲಾತಿ ಆಂದೋಲನ ಪ್ರಾರಂಭಿಸಿದ್ದು ಕಳೆದ ರಜೆಯಲ್ಲಿ. ಹಾಗಾಗಿ ಹೆಚ್ಚಿನ ಮಕ್ಕಳು ಶಾಲೆಗೆ ದಾಖಲಾಗುವಂಥ ಒಂದು ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ನಮ್ಮ ಶಾಲೆಯಲ್ಲಿ ಮೂಲಭೂತ ಎಲ್ಲ ಸೌಕರ್ಯಗಳು ಉಂಟು. ನಲಿಕಲಿ ತರಗತಿಗಳು ಯಶಸ್ವಿಯಾಗಿ ನಡೀತಾ ಇದೆ. 7 ಜನ ಶಿಕ್ಷಕರು ಒಂದು ಒಳಗೊಂಡಂಥ ಒಂದು ಸ್ಟಾಫ್ ಇದೆ. ಹಾಗೆ ಸ್ಮಾರ್ಟ್ ಕ್ಲಾಸು, ಕುಡಿಯುವ ಶುದ್ಧ ನೀರು, ಹೊಸ ಕಟ್ಟಡಗಳು, ವಾಚನಾಲಯ, ಪ್ರಯೋಗಶಾಲೆ ಎಲ್ಲವೂ ಅಗತ್ಯವಾದ ಒಂದು ಮೂಲ ಸೌಕರ್ಯಗಳು ನಮ್ಮ ಶಾಲೆಯಲ್ಲಿದ್ದು, ಈ ಸ್ಥಳೀಯವಾಗಿ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ದಾಖಲಾತಿ ಆಂದೋಲನದಲ್ಲಿ ತೊಡಗಿಸಿಕೊಂಡು ಮತ್ತು ಎಲ್ಲ ಪೋಷಕರ ಸಹಕಾರ ಮತ್ತು STMC ಹಾಗೂ ಅಧ್ಯಾಪಕರಿಂದ ಎಲ್ಲರ ಸಹಕಾರದಿಂದ ಇವತ್ತು ನಮ್ಮ ಶಾಲೆಯಲ್ಲಿ 2023-24ನೇ ಸಾಲು ನಾವು ಪ್ರಾರಂಭಿಸಿದ್ದೀವಿ. ಇದಕ್ಕೆ ನಾವು ಇನ್ನು ಮುಂದೆ ಪಠ್ಯಪುಸ್ತಕ ವಿತರಣೆ ಹಾಗೂ ಸಮವಸ್ತ್ರದ ವಿತರಣೆ ಕಾರ್ಯಕ್ರಮವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವು ನಮ್ಮ ಸರ್ಕಾರಿ ಶಾಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಹೆಚ್ಚು ಸರ್ಕಾರದಿಂದ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಉಂಟು. ಹಾಗಾಗಿ ಎಲ್ಲರೂ ಕೂಡ ಬರೀ ಇಂಗ್ಲೀಷ್ ಮಾಧ್ಯಮ ಅಂತ ಒಲವನ್ನು ತೋರಿಸದೆ ಕನ್ನಡ ಶಾಲೆಗೆ ದಾಖಲಾದಾಗ ನಮ್ಮ ಕನ್ನಡ ಶಾಲೆ ಅಂದರೆ ಸರ್ಕಾರಿ ಶಾಲೆ ಉಳಿತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡಿಸ್ತಾ ಇದ್ದೀನಿ. ಎಲ್ಲ ಕಲಿಬೇಕು, ಚಂದ ಚೆನ್ನಾಗಿ ಓದಬೇಕಾಯ್ತಾ ಇವತ್ತಿನ ಡೇ. ಉತ್ತಮ ರೀತಿಯ ಒಂದು ವಿದ್ಯಾರ್ಥಿಗಳಾಗಿ ಕಲಿತು ಒಳ್ಳೆಯ ನಾಗರಿಕರಾಗಿ ಬದುಕಿ ದೇಶದ ಕೀರ್ತಿಯನ್ನು ತಾವು ಸರ್ವೋತ್ತರವಾಗಿ ನಮ್ಮ ಪ್ರಯತ್ನಗಳು ಇವತ್ತಿನಿಂದಲೇ ಸಾಗಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಏನು 2023-24ನೇ ಸಾಲಿನ ಕಲಿಕಾ ಪ್ರಾರಂಭೋತ್ಸವವನ್ನು ಪ್ರತಿ ಶಾಲೆಯಲ್ಲೂ ಕೂಡ ಈ ಕರ್ನಾಟಕ ರಾಜ್ಯದ ಅತ್ಯಂತ ಎಲ್ಲ ಕಡೆ ಶಾಲೆಗಳಲ್ಲೂ ಕೂಡ ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಮುಂದಿನ ನಿಮ್ಮ ವಿದ್ಯಾರ್ಥಿ ಜೀವನ ಉತ್ತಮ ರೀತಿಯಲ್ಲಿ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಆಶಿಸುತ್ತಾ ತಮಗೆಲ್ಲರಿಗೂ ಶುಭಾಶಯವನ್ನು ಕೊಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.